ಹೊಸಂಗಡಿಯಲ್ಲಿ ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ವಿಜ್ಞಾನ ಹಾಗೂ ಆಹಾರ ಮೇಳ. ಹಲವು ತಂತ್ರಜ್ಞಾನಗಳನ್ನು ಪರಿಚಯಿಸಿಕೊಂಡು ನಡೆಸಿದ ವಿಜ್ಞಾನ ಮೇಳ ಹಾಗೂ ಆಹಾರ ಮೇಳ ಸಂಭ್ರಮದ ವಾತಾವರಣದೊಂದಿಗೆ ವಿದ್ಯಾರ್ಥಿಗಳ ಸೃಜನಶೀಲತೆ ಹಾಗೂ ವಿಜ್ಞಾನದ ಪ್ರಾಯೋಗಿಕ ಜ್ಞಾನ ಪ್ರದರ್ಶನದೊಂದಿಗೆ ಸಂಪನ್ನಗೊಂಡಿತು. ವಿಜ್ಞಾನ ಮೇಳವನ್ನು ಹೊಸಂಗಡಿ ಸಲಾಫಿ ಮಸೀದಿ ಖತೀಬ್ ಇಬ್ರಾಹಿಂ ದಾರಿಮಿ ಉದ್ಘಾಟಿಸಿದರು. ವಿವಿಧ ಕ್ಲಬ್ಗಳ ಉದ್ಘಾಟನೆಯನ್ನು ಚೇರ್ಮನ್ ಅಬ್ದುಲ್ ರಹಮಾನ್ ಅರಿಮಲ ಹಾಗೂ ಕೋಆರ್ಡಿನೇಟರ್ಗಳಾದ ರಹಮತ್ ಹಾಗೂ ರೋಶ್ನಿ ಹಾಗೂ ಅಕೌಂಟ್ ಮ್ಯಾನೇಜರ್ ಮೊಹಮ್ಮದ್ ಕಲ್ಲಾಡಿ ನಿರ್ವಹಿಸಿದರು. ಬಳಿಕ ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ನಿರ್ವಹಿಸಿದರು. ಈ ಸಂದರ್ಭ ಕುಂಜತ್ತೂರು ದಾರು ಸಲಾಂ ಸಲಾಫಿ ಜುಮಾ ಮಸೀದಿ ಖತೀಬ್ ಮೊಹಮ್ಮದ್ ಅಲಿ ಸಲಾಫಿ, ನಾಸಿರ್ ಉಸ್ತಾದ್ ಸೇರಿದಂತೆ ಹಲವು ಪ್ರಮುಖರು ಪಾಲ್ಗೊಂಡರು. ಈ ಸಂದರ್ಭ ಶಾಲಾ ಅಧ್ಯಾಪಕರುಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ವಿವಿಧ ತಂತ್ರಜ್ಞಾನಗಳ ಸಹಾಯದಿಂದ ತಯಾರಿಸಿದ ವಿವಿಧ ಸಾಮಗ್ರಿಗಳು ವಿಜ್ಞಾನ ಮೇಳದಲ್ಲಿ ಭಾರೀ ಗಮನ ಸೆಳೆಯಿತು. ವಿದ್ಯಾರ್ಥಿಗಳ ಈ ಹೊಸ ಪ್ರಯತ್ನವು ಭವಿಷ್ಯದಲ್ಲಿ ಮಹತ್ತರ ಕೊಡುಗೆಯಾಗಲಿರುವುದಾಗಿ ಸಂದರ್ಶನಕಾರರು ಅಭಿಪ್ರಾಯಪಟ್ಟರು. ಅದೇ ರೀತಿ ಆಹಾರ ಮೇಳದಲ್ಲಿ ವಿವಿಧ ಪ್ರಾಂತ್ಯಗಳ ಪರಂಪರಾಗತ ಹಾಗೂ ಆರೋಗ್ಯಕರ ಆಹಾರವನ್ನು ತಯಾರಿಸಿ ಪ್ರದರ್ಶಿಸಿದರು. ಆಹಾರದ ಗುಣಮಟ್ಟ, ಪೌಷ್ಟಿಕತೆಯ ಬಗ್ಗೆ ಮಾಹಿತಿ ನೀಡಿದ ವಿದ್ಯಾರ್ಥಿಗಳ ಸ್ಟಾಲ್ಗಳು ಹೆಚ್ಚಿನ ಆಕರ್ಷಣೆಯಾಯಿತು. ಜೊತೆಗೆ ವಿದ್ಯಾರ್ಥಿಗಳು ವ್ಯಾಪಾರ ವಹಿವಾಟುಗಳ ಅನುಭವಗಳನ್ನು ಕೂಡ ಪಡೆಕೊಂಡರು. ಈ ಸಂದರ್ಭ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿರುವ ನ್ಯಾಷನಲ್ ಫ್ರೆಂಡ್ಸ್ ಕ್ಲಬ್ ಕಾರ್ಯಕರ್ತರನ್ನು ವೇದಿಕೆಯಲ್ಲಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಪೋಷಕರಿಗೆ ತರಗತಿ ಹಾಗೂ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಗಡಿನಾಡ ಜನತೆಯ ಮೆಚ್ಚುಗೆಗೆ ಪಾತ್ರವಾದ ಈ ಮೇಳವು ವಿದ್ಯಾರ್ಥಿಗಳಿಗೆ ಹೊಸ ಕಲಿಕೆ ಮತ್ತು ಅನುಭವಗಳ ವೇದಿಕೆಯಾಗಿದ್ದು, ಮುಂದಿನ ವರ್ಷವೂ ಮತ್ತಷ್ಟು ಅದ್ದೂರಿಯಾಗಿ ನಡೆಯುವ ನಿರೀಕ್ಷೆ ಇದೆ. ವಿದ್ಯಾರ್ಥಿಗಳ ಮೇಳವನ್ನು ವೀಕ್ಷಿಸಲು ಜನಸಾಗರವೇ ಹರಿದು ಬಂದಿತ್ತು. Allah